ಉಡುಪಿಯ ಹಿರಿಯಡಕದಲ್ಲಿ 4 ವರ್ಷಗಳ ಹಿಂದೆ ನಡೆದ ಆ ಒಂದು ಘಟನೆ ಇಡೀ ಕರಾವಳಿಯನ್ನೇ ಬೆಚ್ಚಿಬೀಳಿಸಿತ್ತು. ತನ್ನನ್ನೇ ನಂಬಿದ್ದ ದೂರದ ಸಂಬಂಧಿಯೊಬ್ಬ ರಾಕ್ಷಸನಾಗಿ ಬದಲಾಗಿ ತಾಯಿ ಮತ್ತು 10 ವರ್ಷದ ಪುಟ್ಟ ಮಗುವನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ. ಈಗ ಆ ಕಿರಾತಕನಿಗೆ ನ್ಯಾಯದೇವತೆ ಸರಿಯಾದ ಶಿಕ್ಷೆ ನೀಡಿದ್ದಾಳೆ. ಜೀವಾವಧಿ ಕಾಲ ಜೈಲಿನಲ್ಲಿ ಕೊಳೆಯುವಂತೆ ತೀರ್ಪು ಹೊರಬಿದ್ದಿದೆ. ಅಸಲಿಗೆ ಅಂದು ಆತ್ರಾಡಿ ಮದಗದಲ್ಲಿ ನಡೆಬಿದ್ದೇನು? ಆತ ಮಗುವನ್ನ ಕೂಡ ಬಿಡದೆ ಕೊಲೆ ಮಾಡಿದ್ದೇಕೆ? ಬನ್ನಿ ಆ ಹಳೆಯ ರಕ್ತಸಿಕ್ತ ಕಥೆಯನ್ನ ಇವತ್ತು ಮೆಲುಕು ಹಾಕೋಣ. ಮೃತ ಚೆಲುವಿ ತನ್ನ ಗಂಡನಿಂದ ದೂರವಾಗಿ ಆತ್ರಾಡಿ ಮದಗದಲ್ಲಿ ಮಕ್ಕಳೊಂದಿಗೆ ವಾಸವಿದ್ರು. ಇದನ್ನೇ ಲಾಭ ಮಾಡಿಕೊಂಡ ದೂರದ ಸಂಬಂಧಿ ಹರೀಶ್ ಆಕೆಯನ್ನ ಮದುವೆಯಾಗುವಂತೆ ಪೀಡಿಸುತ್ತಿದ್ದ. ಆದರೆ ಚೆಲುವಿ ಬೇರೆಯವರ ಜೊತೆ ಫೋನ್ನಲ್ಲಿ ಮಾತಾಡ್ತಾರೆ ಅನ್ನೋ ಸಂಶಯ ಈತನನ್ನ ಕಾಡೋಕೆ ಶುರುಮಾಡಿತು. ಇದೇ ದ್ವೇಷದಿಂದ 2022ರ ಮೇ 8ರಂದು ರಾತ್ರಿ ಚೆಲುವಿ ಮನೆಗೆ ಬಂದ ಈತ ಗಲಾಟೆ ಮಾಡಿ ಶಾಲಿನಿಂದ ಆಕೆಯ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾನೆ. ಇಷ್ಟಕ್ಕೆ ಆತನ ಕ್ರೌರ್ಯ ನಿಲ್ಲಲಿಲ್ಲ. ನಿದ್ದೆ ಮಾಡ್ತಿದ್ದ ಮಗಳು ಪ್ರಿಯಾ ಎದ್ದು ಸಾಕ್ಷಿ ಹೇಳ್ಬಹುದು ಅಂತ ಆ ಅಮಾಯಕ ಕಂದಮ್ಮನನ್ನು ಉಸಿರುಗಟ್ಟಿಸಿ ಪ್ರಾಣ ತೆಗೆದಿದ್ದ. ಅಂದು ಬ್ರಹ್ಮಾವರ ಇನ್ಸ್ಪೆಕ್ಟರ್ ಆಗಿದ್ದ ಅನಂತ ಪದ್ಮನಾಭ ಅವರು ಈ ಪ್ರಕರಣದ ಬೆನ್ನತ್ತಿ ಕಿರಾತಕ ಹರೀಶ್ನನ್ನ ಅರೆಸ್ಟ್ ಮಾಡಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ಉಡುಪಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ಮಹತ್ವದ ತೀರ್ಪು ನೀಡಿದೆ. ಆರೋಪಿ ಹರೀಶ್ಗೆ ಜೀವಾವಧಿ ಶಿಕ್ಷೆ ಹಾಗೂ 20,000 ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ನೊಂದ ಕುಟುಂಬಕ್ಕೆ ಕೊನೆಗೂ ನ್ಯಾಯ ಸಿಕ್ಕಂತಾಗಿದೆ. ಕ್ಷಣಿಕ ಆವೇಶ ಮತ್ತು ಸಂಶಯ ಇವತ್ತು ಒಂದು ಸುಂದರ ಜೀವವನ್ನ ಮತ್ತು ಅರಳಬೇಕಿದ್ದ ಮಗುವನ್ನ ಬಲಿ ಪಡೆದಿದೆ. ಕಾನೂನಿನ ಕೈನಿಂದ ತಪ್ಪಿಸಿಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಜೀವಾವಧಿ ಶಿಕ್ಷೆಯೇ ಸಾಕ್ಷಿ. ಈ ತೀರ್ಪಿನ ಬಗ್ಗೆ ನಿಮ್ಮ ಅನಿಸಿಕೆಯೇನೋ ಕಮೆಂಟ್ ಮಾಡಿ ತಿಳಿಸಿ. ಉಡುಪಿ ಹಾಗೂ ಕರಾವಳಿಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.